ಅದೆಷ್ಟೋ ವರ್ಷಗಳಿಂದ ಪರಿಹಾರ ಬೇಕಾಣದ ಪಡುಬಿದ್ರಿ ತ್ಯಾಜ್ಯ ಸಮಸ್ಯೆಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಖುದ್ದಾಗಿ ತ್ಯಾಜ್ಯ ಶೇಖರಣಾ ಪ್ರದೇಶಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಆ ಬಳಿಕ ಗ್ರಾಮ ಪಂಚಾಯಿತಿಗೆ ತೆರಳಿ ಸಲಹೆ ನೀಡಿದ್ದಾರಲ್ಲದೆ ತಕ್ಷಣವೇ ಕಾರ್ಯೋನ್ಮುಖರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ನಿಟ್ಟಿ ಗ್ರಾಮ ಪಂಚಾಯಿತಿಗೆ ತೆರಳಿದ ಪಡುಬಿದ್ರೆ ಗ್ರಾಮ ಪಂಚಾಯತ್ ನಿಯೋಗ ಅಲ್ಲಿನ ತ್ಯಾಜ್ಯ ವಿಲೇವಾರಿಯ ವ್ಯವಸ್ಥೆಯನ್ನ ವೀಕ್ಷಿಸಿತ್ತು. ಅದೇ ಮಾದರಿಯಲ್ಲಿ ನಡೆಸಲು ಉದ್ದೇಶಿಸಿತ್ತು. ನಿಟ್ಟೆ ಹಾಗೂ ಪಡುಬಿದ್ರೆಯ ಜನಸಂಖ್ಯೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವ ಕಾರಣ ಪಡುಬಿದ್ರೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿ ಬಳಿಕ ಅಗತ್ಯಕ್ಕೆ ತಕ್ಕಂತೆ ವಿಸ್ತಾರಗೊಳಿಸಲು ಸೂಚನೆ ನೀಡಿದ್ದಾರೆ. ಅದಲ್ಲದೆ ನಂದಿಕೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಆಸ್ಪತ್ರೆ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಇಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಂಸ್ಕರಿಸುವಂತೆ ಸಭೆಯಲ್ಲಿ ಸಲಹೆ ಕೇಳಿ ಬಂದಿತ್ತು. ಈ ಬಗ್ಗೆ ಕೂಡ ಗ್ರಾಮ ಪಂಚಾಯತ್ ಸಮಿತಿ ಘಟಕದ ಮುಖ್ಯಸ್ಥರನ್ನ ಭೇಟಿ ಮಾಡಿ ವಿಚಾರ ತಿಳಿದುಕೊಳ್ಳಬೇಕೆಂದರು. ಮನೆಯಲ್ಲೇ ಪರಿಹಾರ ಕಂಡುಕೊಳ್ಳಬಹುದಾದ ತ್ಯಾಜ್ಯವನ್ನ ಹೇಗೆ ನಿರ್ಮೂಲನೆ ಮಾಡಬಹುದೆಂಬ ಮಾಹಿತಿಯನ್ನ ಗ್ರಾಮ ಪಂಚಾಯತ್ನ ಎಲ್ಲ ವಾರ್ಡ್ಗಳ ಜನರಿಗೂ ತಿಳಿಸುವ ಮೂಲಕ ತ್ಯಾಜ್ಯದ ಪ್ರಮಾಣವನ್ನ ಕಡಿಮೆಗೊಳಿಸಬಹುದಾಗಿದೆ. ಈ ಕಾರ್ಯಾಚರಣೆ ಯಶಸ್ವಿಯಾದರೆ ಕೇವಲ ಒಣ ಕಸವನ್ನ ಸ್ವಚ್ಛಗೊಳಿಸಿ ಅದನ್ನ ಸಂಪನ್ಮೂಲವಾಗಿ ಪರಿವರ್ತಿಸಿ ಮಾರಾಟ ಮಾಡುವ ಎಲ್ಲ ವ್ಯವಸ್ಥೆ ಇದ್ದು ಗ್ರಾಮ ಪಂಚಾಯಿತಿಗೂ ಆದಾಯದ ಮೂಲ ಇದಾಗಿದೆ ಎಂದರು. ಮನೆ ಮನೆಯ ಹಸಿ ಕಸ ಅವರೇ ನಿರ್ವಹಣೆ ಮಾಡಿದ್ರೆ ಪೇಟೆ ಮಾರುಕಟ್ಟೆಯಲ್ಲಿ ದೊರಕುವ ಹಸಿ ಕಸ ರೈತರ ಗದ್ದೆಗಳಿಗೆ ಗೊಬ್ಬರ ಸಮಸ್ಯೆಯನ್ನ ನೀಗಿಸುವ ಮೂಲಕ ಕೇವಲ ಒಣ ಕಸ ಸ್ವಚ್ಛಗೊಳಿಸಿ ಕೆಲ ದಿನಗಳ ದಾಸ್ತಾನು ಮಾಡುವುದಕ್ಕಾಗಿ ಗೋಡಾನಿನ ಅಗತ್ಯವಿದೆ. ಒಣ ಕಸಕ್ಕೆ ನಾಯಿ ನರಿಗಳಾಗಲಿ ಹಕ್ಕಿ ಗಿಡುಗುಗಳಾಗಲಿ ದಾಳಿ ನಡೆಸದಿರುವುದರಿಂದ ಪರಿಸರದಲ್ಲಿ ಯಾವುದೇ ದುರ್ನಾತ ಬೀರುವ ಪ್ರಶ್ನೆಯೇ ಇಲ್ಲ. ಈ ಎಲ್ಲ ಜನರಿಗೆ ಸ್ಪಷ್ಟ ಮಾಹಿತಿ ನೀಡುವ ಅನಿವಾರ್ಯತೆ ಹಾಗೂ ಅಗತ್ಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಜನಸಾಮಾನ್ಯರಿಗೂ ಇದೆ. ಈ ಬಗ್ಗೆ ಯಾವುದೇ ಸಹಕಾರವನ್ನ ಜಿಲ್ಲಾಡಳಿತ ನೀಡಲು ಸದಾ ಸಿದ್ಧವಿದೆ ಎಂಬುದಾಗಿ ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹೇಳಿದ್ರು. ಏಜೆನ್ಸಿ ಐಡೆಂಟಿಫೈ ಮಾಡಿದೀವಿ, ರೇಟ್ ಫೈನಲೈಸ್ ಮಾಡಿ ಕೊಟ್ಟಿದೀವಿ. ನೀವು ಐಟಮ್ ಕೊಟ್ರೆ ಸಾಕು, ಏನು ನಿಮ್ಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನಾವು. ನೀವು ಐಟಮ್ ಸಂಗ್ರಹ ಮಾಡಿ ಒಂದು ವಾರ ಒಂದು ತಿಂಗಳು ಎಷ್ಟು ನಿಮ್ಗೆ ಟನ್ ಗಟ್ಲೆ ಬರ್ತಾವೆ. ಟನ್ ಗಟ್ಲೆನೆ ಬೇಕು, ಕೇಳುವರೆಗೂ ಟನ್ ಗಟ್ಲೆನೆ ಬೇಕು, ಇಲ್ಲಾಂದ್ರೆ ಅವ್ರು ತಗೊಳಲ್ಲ. ಸೊ ಯಾವಾಗ ನಿಮ್ಗೆ ಒಂದೇ ದಿವಸ ಎಲ್ಲ ಟನ್ ಬರುತ್ತೆ ಅಂದ್ರೆ ಕೊಡಿ, ನಾವು ತಗೊಳ್ತೀವಿ. ಡೈಲಿ ಕಳಿಸಿ, ಅವ್ರು ಬಂದು ಬೇಕಿದ್ರೆ ಅವರೇ ಬಂದು ತಗೋತಾರೆ. ಸುರೇಶ್ ಎರ್ಮಾಳ್, V4 News 24/7 ಪಡುಬಿದ್ರೆ.